ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪುತ್ತೂರಿನಲ್ಲಿ 5 ಸ್ಟಾರ್ ಕಮಾಲ್ ಮಾಡೋದಕ್ಕೆ ಸಜ್ಜಾಗಿದೆ. ಏನಿದು 5 ಸ್ಟಾರ್ ಅಂತ ಯೋಚನೆ ಮಾಡಿದರೆ ನಿಮ್ಮ ಬಾಯಿಯ ಸ್ವಾದವನ್ನು ಹೆಚ್ಚಿಸಿ ಕ್ರಿಸ್ಪಿ ಆಗಿರುವಂಥ ಸ್ಪೈಸಿ ಆಗಿರುವಂತಹ ಚಿಕನ್ ನಿಮಗೆ ನೀಡೋದಕ್ಕಾಗಿ ಇದೀಗ 5 ಸ್ಟಾರ್ ಓಪನ್ ಆಗಿದೆ. ನಮ್ಮ ಪುತ್ತೂರಿನಲ್ಲಿರುವಂಥ ಜಸ್ಟ್ ಬೇಕ್ ಕೇಕ್ ಶಾಪ್ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ನಮ್ಮ ಸೆಲೆಬ್ರೇಷನ್ ಇನ್ನಷ್ಟು ಗ್ರ್ಯಾಂಡ್ ಆಗಬೇಕು, ಬ್ರೈಟ್ ಆಗಬೇಕು, ಅದರ ಜೊತೆಗೆ ಸಿಹಿಯ ಹೂರಣ ಇರಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರೂ ಕೂಡ ಜಸ್ಟ್ ಬೇಕಿಗೆ ಬಂದು ಕೇಕನ್ನು ಪರ್ಚೇಸ್ ಮಾಡಿರ್ತೀರಾ. ಆದರೆ ಇದೀಗ ಇದರ ಜೊತೆಗೇನೆ ನಿಮ್ಮ ಸೆಲೆಬ್ರೇಷನ್ ಇನ್ನಷ್ಟು ಗ್ರ್ಯಾಂಡ್ ಆಗಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಇಲ್ಲಿ 5 ಸ್ಟಾರ್ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಚಿಕನ್ ಐಟಮ್ಗಳು ಕೂಡ ನಿಮಗೆ ಸಿಗ್ತಾ ಇದೆ. ಇವತ್ತು ಓಪನ್ ಆಗಿರುವಂಥದ್ದು. ಇಲ್ಲಿ ಯಾವೆಲ್ಲ ಐಟಮ್ಗಳು ಸಿಗ್ತಾ ಇದೆ, ಓಪನಿಂಗ್ ಯಾವ ರೀತಿ ಆಯಿತು, ಇಲ್ಲಿಗೆ ಬಂದಂತಹ ಗಣ್ಯರು ಏನು ಹೇಳ್ತಾರೆ, ಎಲ್ಲವನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಜಸ್ಟ್ ಬೇಕ್ ಕೇಕ್ಗಳನ್ನು ನಿಮ್ಮ ಮುಂದೆ ಇಟ್ಟು ಜನರ ಮನಸ್ಸನ್ನ ಗೆದ್ದಿರುವಂಥ ಅಮಿತಾ ದೀಪಕ್ ದಂಪತಿಗಳು ಇದೀಗ ಪುತ್ತೂರಿನ ಜನರಿಗೆ ಕ್ರಿಸ್ಪಿ ಆಗಿರುವಂಥ ಚಿಕನ್ಗಳನ್ನು ನೀಡಬೇಕು ಅಂತ ಹೇಳಿ 5 ಸ್ಟಾರ್ ಅನ್ನು ಓಪನ್ ಮಾಡಿದ್ದಾರೆ. ಇಲ್ಲಿ ಯಾವೆಲ್ಲ ಸರ್ವಿಸ್ಗಳು ಸಿಗ್ತಾ ಇದೆ ಇದರ ಬಗ್ಗೆ ಮಾತಾಡಬೇಕು. ಅವರ ಪುತ್ರಿ ಆಗಿರುವಂಥ ಶ್ರೇಯಾ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಓಕೆ, ಹೇಗಿದೆ ಫಸ್ಟ್ ಡೇ ರೆಸ್ಪಾನ್ಸ್, ಹೇಗಿದೆ ಜನರಿಂದ? ಫಸ್ಟ್ ಡೇ ಇನ್ನು ನೋಡಬೇಕಷ್ಟೇ, ನಾವು ಜಸ್ಟ್ ಇನಾಗ್ರೇಟ್ ಮಾಡಿ ಅಷ್ಟೇ. ಸೊ ಇನ್ನು ಇವತ್ತು 4 o'clock ಸ್ಟಾರ್ಟ್ ಮಾಡುವ ಅಂತಿದ್ದೇವೆ. ಸೊ ಹ್ಯಾವ್ ಟು ಸಿ ಹೌ ಸಿಗುತ್ತೆ ಇಲ್ಲಿ ಬರ್ಗರ್ಸ್ ಇದೆ, ಫ್ರೈಡ್ ಚಿಕನ್ ಇದೆ, ಚಿಕನ್ ಪಾಪ್ಕಾರ್ನ್ ಇದೆ, ಮತ್ತು ವೆಜ್ಜಲ್ಲಿ ಸಹ 4-5 ಐಟಮ್ಸ್ ಇದೆ, ಮತ್ತು ಚಿಕನ್ ಸ್ಟ್ರಿಪ್ಸ್ ಅಂತ ಹೇಳಿ ಒಂದು ಬರ್ತದೆ ಅದಿದೆ, ಮತ್ತು ಬಕೆಟ್ ಟೈಪ್ಸಲ್ಲಿ ಚಿಕನ್ ಬಕೆಟ್ಸಲ್ಲಿ ಅದೆಲ್ಲ ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಫ್ರೈಡ್ ಶಾಪ್ಸಲ್ಲೆಲ್ಲ ಹೇಗೆ ನೋಡ್ತೀರಾ ನೀವು ಅದೇ ಟೈಪಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೇವೆ. ಫ್ರೈಡ್ ಚಿಕನ್ ಇದೆ. ಸೊ ಫ್ರೈಡ್ ಚಿಕನಲ್ಲಿ 3 ಫ್ಲೇವರ್ಸ್ ಇದೆ, ಥಾಯ್ ಕ್ರಿಸ್ಪಿ, ಕ್ರಂಚಿ ಮಸಾಲ ಮತ್ತು ಚಿಲ್ಲಿ ಬರ್ಸ್ಟ್ ಅಂತ ಹೇಳಿ. ಸೊ ಇದು ನಿಮಗೆ ಬಕೆಟಲ್ಲಿ ಸಹ ಸಿಗ್ತದೆ, ಅಂದರೆ ಬಿಗ್ ಬಕೆಟಲ್ಲಿ ಸಹ ಸಿಗ್ತದೆ, ಮಿನಿ ಬಕೆಟ್ಸಲ್ಲಿ ಸಹ ಸಿಗ್ತದೆ. ಸೊ ನೀವು ಬಂದು ಚೂಸ್ ಮಾಡ್ಬೋದು ಯಾವುದು ಬಕೆಟ್ ಬೇಕು ಅಂತ. ಮತ್ತು ಬರ್ಗರ್ಸಲ್ಲಿ 4 ಟೈಪ್ಸಸ್ ಇದೆ. ಸೊ ಸ್ಟಾರ್ ಬರ್ಗರ್ ಅಂತ ಹೇಳಿದೆ, ಹಂಗ್ರಿ ಬರ್ಗರ್ ಅಂತ ಹೇಳಿದೆ, ಮತ್ತು ತಂದೂರಿ ಬರ್ಗರ್ ಆ್ಯಂಡ್ ಹಾಟ್ ಕ್ರಿಸ್ಪಿ ಬರ್ಗರ್ ಅಂತ ಹೇಳಿದೆ. ಮತ್ತು ರೋಲ್ಸಲ್ಲಿ ಕೂಡ 3 ಟೈಪ್ಸ್ ಇದೆ. ಸೊ ಚಿಕನ್ ರೋಲ್, ತಂದೂರಿ ರೋಲ್ ಮತ್ತು ಕ್ರಿಸ್ಪರ್ ರೋಲ್ ಅಂತ ಇದೆ. ಮತ್ತು ವೆಜ್ಜಲ್ಲಿ ಸಹ ಆಪ್ಷನ್ ಇದೆ, ಪಿಜ್ಜಾ ಪಾಕೆಟ್ಸ್ ಅಂತ ಇದೆ, ಆಮೇಲೆ ಪನ್ನೀರ್ ರೋಲ್ ಇದೆ, ವೆಜ್ ರೋಲ್ ಇದೆ, ಆಮೇಲೆ ಪನ್ನೀರ್ ಡಿಲೈಟ್ ಬರ್ಗರ್ ಇದೆ, ವೆಜ್ ಬರ್ಗರ್ ಇದೆ, ಆಮೇಲೆ ವೆಜ್ ಫಿಂಗರ್ಸ್ ಅಂತ ಹೇಳಿ ಇದೆ. ಚಿಕನಲ್ಲಿ ಕೂಡ ಚಿಕನ್ ಫಿಂಗರ್ಸ್ ಅಂತ ಇದೆ. ಆಮೇಲೆ ಎಲ್ಲ ಸ್ನ್ಯಾಕ್ ಇದು ಬೇಕಾದರೆ ಮಸಾಲಾ ಫ್ರೈಸ್ ಅಂದರೆ ಫ್ರೆಂಚ್ ಫ್ರೈಸ್, ಮತ್ತು ಚಿಕನ್ ನಗೆಟ್ಸ್, ಚೀಸ್ ಬಾಲ್ಸ್, ಪಾಪ್ಕಾರ್ನ್, ಚಿಕನ್ ಪಾಪ್ಕಾರ್ನ್, ಸೊ ಈ ಸ್ಟ್ರಿಪ್ಸ್ ಇದೆ. ಸೊ ಇದೆಲ್ಲ ಇಲ್ಲಿ ಸಿಗ್ಬೋದು ನಿಮಗೆ. ಓಕೆ, ಜಸ್ಟ್ ಬೇಕ್ ಅಂತ ಹೇಳಿದಾಗ ಜನ ಕೇಕ್ಗೆ ಮೊರೆ ಹೋಗ್ತಾರೆ, ನಮ್ಗೆ ಇಲ್ಲಿ ಬರ್ತಾರಲ್ವ. ಇವಾಗ ಹೊಸದಾಗಿ ಜನರ ಮುಂದೆ ಇಡಬೇಕು ಅನ್ನೋಂಥ ಪ್ಲ್ಯಾನ್ ಹೆಂಗೆ ಬಂತು ಅಂತ, ಬೇಡಿಕೆ ಇತ್ತಾ ಹೇಗೆ ಅಂತ? ಆ್ಯಕ್ಚುಲಿ ನಾವು ಪುತ್ತೂರಲ್ಲಿ ಆಲ್ಮೋಸ್ಟ್ ನಾನು 27 ಇಯರ್ಸಿಂದ ಇಲ್ಲೇ ಇದ್ದೇನಲ್ಲ. ಸೊ ನಾನೇ ಫ್ರೆಂಡ್ಸ್ ಒಟ್ಟಿಗೆಲ್ಲ ಬರುವಾಗೆಲ್ಲ ನಮಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ವಿ ಏನಾದರೂ ಒಂದು ಈ ಥರದ್ದೊಂದು ಮಾಡಬೇಕು ಅಂತ. ಜಸ್ಟ್ ಬೇಕು ಕ್ಲಿಕ್ ಆಯಿತು. ಸೊ ಇದು ಒಬ್ವಿಯಸ್ಲಿ ಆಗ್ಬೋದು ಅಂತ ಒಂದು ಇದಿತ್ತು. ಆಮೇಲೆ ನನ್ನ ತಮ್ಮ ಸಹ ಅವನು ತುಂಬ ಅದೇ ಹೇಳ್ತಾ ಇದ್ದ, ಲೈಕ್ ನಮಗೆ ಸಹ ಒಂದು ಓಪನ್ ಮಾಡುವ ಇಲ್ಲಿ, ಎಲ್ಲರಿಗೆ ಒಂದು ಕ್ರಿಸ್ಪಿ ಚಿಕನ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬರುವಾಗೆಲ್ಲ ಒಂದು ಒಳ್ಳೆಯದು ಪ್ಲೇಸ್ ಆಗ್ತದೆ ಒಂದು ಕುತ್ಕೊಂಡು ತಿನ್ನಲಿಕ್ಕೆಲ್ಲ. ಮತ್ತು ಹೀಗೆ ಫ್ರೈಡ್ ಚಿಕನ್ ಎಲ್ಲ ನಿಮಗೆ ನೋಡಿದರೆ ಇಂಥ ಶಾಪ್ಸ್ ಎಲ್ಲಿ ಇಲ್ಲ ಪುತ್ತೂರಲ್ಲಿ. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳಿಕೊಂಡು ನಾವೊಂದು ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಡೈಲಿ ಮಂಡೇ ಟು ಸಂಡೇ 11 o'clock ಸ್ಟಾರ್ಟ್ ಆಗ್ತದೆ, ನೈಟ್ 9:30ವರೆಗೆ ಇರ್ತದೆ. ಪಾರ್ಸೆಲ್ ಝೊಮ್ಯಾಟೊ ಈಗ ರೀಸೆಂಟ್ಲಿ ನಾವು ಸ್ಟಾರ್ಟ್ ಮಾಡಲಿಲ್ಲ, ಇನ್ನು ಮಾಡಬೇಕಷ್ಟೇ. ಒಂದು ಒನ್ ವೀಕ್ಸ್ ನಂತರ ಸ್ಟಾರ್ಟ್ ಮಾಡುವ ಅಂತಿದೆ ಝೊಮ್ಯಾಟೊ ಎಲ್ಲ. ಮತ್ತು ಫ್ಯಾಗೋ ಅಂತ ಹೇಳಿ ಒಂದು ಆ್ಯಪ್ ಇದೆ. ಸೊ ಅದರ ಥ್ರೂ ನಾವು ಡೆಲಿವರಿ ಮಾಡ್ತೇವೆ. ಸೊ ಮತ್ತು ನಾವು 11 o'clock 9:30ವರೆಗೆ ನಾವು ಒಬ್ವಿಯಸ್ಲಿ ಓಪನ್ ಇದ್ದೇವೆ. ಸೊ ಯಾವ ಟೈಮ್ ಬೇಕಾದರೂ ಬರ್ಬೋದು. ಓಕೆ, ನಿಮ್ಮ ಟೀಮ್ ಬಗ್ಗೆ ಹೇಳಿ. ಎಲ್ಲ ರೆಡಿ ಮಾಡುವಂಥ ಕುಕ್ ಆಗಿರ್ಬೋದು, ಸರ್ವ್ ಮಾಡೋ ಅದಕ್ಕೆ ಅವರನ್ನ ಹೇಳಿ. ಸೊ ಕರೆಂಟ್ಲಿ ಈಗ ನಮ್ಮ ಹತ್ರ ಒಬ್ಬರಿದ್ದಾರೆ. ಸೊ ಅವರು ಕುಕ್ಕಿಂಗ್ ಬಗ್ಗೆ ಎಲ್ಲ ನಾಲೆಜ್ ಇರುವವರೇ. ಸೊ ಅವರೀಗ ಇದ್ದಾರೆ. ಸೊ ಒಬ್ಬರಿದ್ದಾರೆ ಈಗ. ಸೊ ಇನ್ನೊಂದು ನಾವು ರೆಸ್ಪಾನ್ಸ್ ನೋಡಿ
ಇನ್ನೊಬ್ಬರನ್ನು ಹೈಯರ್ ಮಾಡುವ ಅಂತಿದ್ದೇವೆ. ಸೊ ನೋಡಬೇಕು. ಫ್ಯಾಮಿಲಿ ಕಡೆಯಿಂದೆಲ್ಲ ಸಪೋರ್ಟ್ ಹೇಗಿದೆ ಅಂತ ಹೊಸತನವನ್ನು ಪ್ರಾರಂಭ ಮಾಡಿದಾಗ? ನನ್ನ ಅಪ್ಪ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೆ ಸಹ, ಇಲ್ಲ ಅಂತ ಯಾವುದಕ್ಕೆ ಸಹ ಹೇಳೋದಿಲ್ಲ. ನನ್ನ ತಮ್ಮ ಈ ಕಾನ್ಸೆಪ್ಟ್ ಹೇಳಿದಾಗ ಸಹ ಅವರು ಥಿಂಕ್ ಮಾಡಲಿಲ್ಲ, ಮಾಡುವ ಅಂತಲೇ ಹೇಳಿದರು. ಸೊ ಎಲ್ಲರ ಹತ್ರ ಮಾತಾಡಿ ಎಲ್ಲ ಇದು ಮಾಡಿ ಆದಮೇಲೆ ವಿ ಫೈನಲಿ ಓಪನ್ಡ್ ಇಟ್. ಪುತ್ತೂರಿನ ಜನರ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಆಹ್ವಾನಿಸೋದಾದರೆ ಅವರಿಗೊಂದು ಎಲ್ಲರೂ ಬನ್ನಿ, ನಿಮಗೆ ಜಸ್ಟ್ ಬೇಕ್ ಸರ್ವಿಸ್ ಹೇಗಿದೆ ಅಂತ ಗೊತ್ತು. ಸೊ ಅದೇ ರೀತಿ ನಮ್ಮ 5 ಸ್ಟಾರ್ ಇದು ಸಹ ಸರ್ವಿಸ್ ಹಾಗೆ ಕೊಡ್ತೇವೆ ನಾವು, ಹೈಜೀನ್ ಮೇಂಟೈನ್ ಮಾಡ್ತೇವೆ. ಸೊ ಒಮ್ಮೆ ಬಂದು ಟ್ರೈ ಮಾಡಿ, ಇಷ್ಟ ನಿಮಗೆ ಫೀಡ್ಬ್ಯಾಕ್ ಸಹ ಕೊಡ್ಬೋದು ಹೇಗಿದೆ ಅಂತ. ಸೊ ಐ ವೆಲ್ಕಮ್ ಎವ್ರಿ ಒನ್, ಪ್ಲೀಸ್ ಕಮ್. ಓಕೆ, ಜಸ್ಟ್ ಬೇಕ್ ಸಕ್ಸಸ್ ಆಗಿದೆ, ಹಾಗೆಯೇ 5 ಸ್ಟಾರ್ ಕೂಡ ಹತ್ತೂರಿನ ಜನರ ಮನನ ಗೆಲ್ಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಜಸ್ಟ್ ಬೇಕ್ ಹಾಗೆಯೇ 5 ಸ್ಟಾರ್ನ ಓನರ್ ಆಗಿರುವಂಥ ದೀಪಕ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮಾಗಿದ್ದೀರಾ? 5 ಸ್ಟಾರ್ ಜನರಿಗೆ ಹೊಸತನವನ್ನು ಪರಿಚಯಿಸ್ತಾ ಇದ್ದೀರಾ ಸರ್. 5 ಸ್ಟಾರ್ ಬಗ್ಗೆ ಏನು ಹೇಳ್ತೀರಾ? 5 ಸ್ಟಾರ್ ಅಂದರೆ ಇದು ಆ್ಯಕ್ಚುಲಿ ಇದು ಮೇಯ್ನ್ ಬಂದು ಹಾಂಗ್ಕಾಂಗ್ ಕಂಪನಿ. ಇದೊಂದು ನಾವು ಇಲ್ಲಿ ಫ್ರಾಂಚೈಸ್ ತಗೊಂಡದಾಗೆ. ಇದು ಮೇಯ್ನ್ ಈಗ ಕಿಚನ್ ಇದೆಲ್ಲ ಪ್ರಿಪೇರ್ಮೇಷನ್ ಆಗೋದು ಬ್ಯಾಂಗ್ಳೂರಲ್ಲಿ ಎಲ್ಲ. ಆದರೆ ಅವ್ರ ಮೇಯ್ನ್ ಅಂತಂದರೆ ಹೈಜೀನ್ ಆಗಿ ಕೊಡಬೇಕು ಒಬ್ಬರಿಗೆ ಅಂತೇಳಿ. ಅದು ಇಲ್ಲಿ ಪ್ರೊಡಕ್ಟ್ ಬಂದಂಥ ಕೋಳಿ ಚಿಕನ್ ಏನಿದೆ ಅದು ಅವರೇ ಪ್ರೊಡಕ್ಷನ್ ಮಾಡೋದು. ಅಲ್ಲಿ ಪ್ರೊಡಕ್ಷನ್ ಮಾಡಿ ಅವರೇ ಅದಕ್ಕೆ ಬೇಕಾದ ಫೀಡಿಂಗ್ ಎಲ್ಲ ಮಾಡಿ ಅವರದೇ ಫೀಡಿಂಗ್ ಕಂಪನಿ ಕೂಡ ಇದೆ. ಹಾಗೆ ಅದರಲ್ಲೇ ಮಾಡಿದಂಥ ಆದ್ದರಿಂದಾಗಿ ಅದು ತುಂಬ ಹೈಜೀನಿಕ್ ಆಗಿ ಸಿಗ್ತದೆ ನಿಮಗೆ. ಇಲ್ಲಾಂದರೆ ಬೇರೆ ಎಲ್ಲೇ ತಂದರೆ ಅವ್ರು ಎಂತ ಆಗ್ತದೆ ಅದಕ್ಕೆ ಫುಡ್ ಆಗ್ತದೆ ಗೊತ್ತಾಗೋದಿಲ್ಲ. ಇದು ಅವರೇ ಪ್ರೊಡಕ್ಟ್ ಮಾಡಿ ಅವರೇ ಇದು ಮಾಡಿ ಅವ್ರದ್ದು ಲ್ಯಾಬಲ್ಲಿ ಟೆಸ್ಟ್ ಆಗಿ ಆಮೇಲೆ ಬರುವಂಥ ಒಂದು ಚಿಕನ್ದು ಒಂದು ಕಾನ್ಸೆಪ್ಟ್ ಅದು. ಅದು ಪುತ್ತೂರಿಗೆ ಹೊಸ್ತು, ಈಗ ಮಂಗಳೂರಲ್ಲಿ ಆಗ್ತಾ ಉಂಟು, ಬ್ಯಾಂಗ್ಳೂರು ತುಂಬ ಆಗ್ತಾ ಉಂಟು ಅವ್ರದ್ದು. ಬಟ್ ಪುತ್ತೂರಿಗೆ ಒಂದು ಹೊಸ್ತಾಗಿ ಪರಿಚಯಿಸುವ ಅಂತೇಳಿ ನನ್ನದಕ್ಕಿಂತ ಜಾಸ್ತಿ ನನ್ನ ಮಗಂದು ಎಫರ್ಟ್ ಇದರಲ್ಲಿ. ನಾನೇನೂ ಆಗಲಿಲ್ಲ, ಜಸ್ಟ್ ಫೈನಾನ್ಷಿಯಲ್ ಮಾತ್ರ. ನಾನು ಮತ್ತೆ ಮಗಳು ಮತ್ತೆ ಅವಳ ತಾಯಿ ಮೀನು ಕಷ್ಟಪಟ್ಟದ್ದು. ಅದರಿಂದಾಗಿ ನಾನು ಖಾಲಿ ಮುಖವಾಡ ಮಾತ್ರ, ಕೆಲಸ ಎಲ್ಲ ಅವರದ್ದು ಅಷ್ಟೇ. ಓಕೆ ಓಕೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಕಸ್ತೂರಿ ಅವರು. ಓಕೆ, 5 ಸ್ಟಾರ್ ಪುತ್ತೂರಿಗೆ ಎಂಟ್ರಿ ಕೊಟ್ಟಿದೆ ಇವಾಗ, ಏನು ಹೇಳ್ತೀರಾ? ಅವರಿಗೊಂದು ಬೆಸ್ಟ್ ವಿಶಸ್ ನಿಮ್ಮ ಕಡೆಯಿಂದ ಹೇಳೋದಾದ್ರೆ. ಅವರು ಇದಕ್ಕಿಂತ ಮೊದಲು ಜಸ್ಟ್ ಬೇಕನ್ನು ಓಪನ್ ಮಾಡಿದರು, ಈಗ 5 ಸ್ಟಾರು ಓಪನ್ ಮಾಡ್ತಾ ಇದ್ದಾರೆ. ನಿಜವಾಗಿ ಇದೊಂದು ಉತ್ತಮವಾದ ಒಂದು ಅವರ ಆಯ್ಕೆ. ಯಾಕಂತ ಹೇಳಿದರೆ ಈ ಪುತ್ತೂರಿನ ಭಾಗದಲ್ಲಿ 5 ಸ್ಟಾರ್ ಎನ್ನುವುದು ಒಂದು ಅತ್ಯುತ್ತಮವಾಗಿ ಬೆಳಿಬೇಕು ಎನ್ನುವುದು. ಇಲ್ಲದ್ರೆ ಪ್ರತಿಯೊಂದಕ್ಕೂ ನಾವು ಮಂಗಳೂರಿಗೆ ಹೋಗಬೇಕು. ಇದೀಗ ಪುತ್ತೂರಿನಲ್ಲಿ ನಡೆದು ನಮಗೆ ತುಂಬ ಒಂದು ಉಪಯೋಗವಾಗಿದೆ. ಇದರಿಂದ ಇನ್ನಷ್ಟು ಬೆಳೆಯಲಿ ಅಂತ ನಾವು ಆಶಿಸ್ತೇವೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಪ್ರಜ್ವಲ್ ಅಂತ. ಓಕೆ, 5 ಸ್ಟಾರ್ ಪುತ್ತೂರಿನ ಜನ ಕಾಯ್ತಾ ಇದ್ರು ಈ ಒಂದು ರೆಸ್ಟೋರೆಂಟ್ ಬೇಕು ಅಂತ. ಇವಾಗ ಪುತ್ತೂರಿಗೆ ಎಂಟ್ರಿ ಕೊಟ್ಟಿದೆ, ಏನು ಹೇಳ್ತಾರೆ ಅವರಿಗೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳೋದು? ವೆರಿ ಆಲ್ ದಿ ಬೆಸ್ಟ್ ಟು 5 ಸ್ಟಾರ್ ಪ್ರೊಪ್ರೈಟರ್ ಅವರಿಗೆ. ಅವರು ಆಲ್ರೆಡಿ ಬಿಫೋರ್ ಜಸ್ಟ್ ಬೇಕ್ ಅವ್ರದ್ದು ಆಲ್ರೆಡಿ ಇತ್ತು. ಆ ಆರ್ಗನೈಸೇಷನ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು, ಪುತ್ತೂರಿನ ಜನಗಳಿಗೆ ಒಳ್ಳೆ ಡೆಲಿವರಿ ಕೊಡ್ತಾ ಉಂಟು. ಈಗ ಅವರು ಮತ್ತೊಂದು ಅವರ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ, 5 ಸ್ಟಾರ್ ಚಿಕನ್ ಅಂತ. ಇದು ಏನಂದರೆ ಇಲ್ಲಿಯ ಪುತ್ತೂರವರಿಗೆ ಏನಾದರೂ ಸ್ಪೆಷಲ್ ಲೈಕ್ ವೆಲ್ ಹೈಜೀನ್ ಕೈಂಡ್ ಆಫ್ ಫುಡ್ ತಿನ್ನಬೇಕಿದ್ರೆ, ಲೈಕ್ ಫ್ರೈಡ್ ಚಿಕನ್ ಅಂಥದ್ದು ಏನಾದರೂ ತಿನ್ನಬೇಕಿದ್ರೆ ಅವರು ಮಂಗಳೂರಿಗೆ ಬರಬೇಕಾಗಿತ್ತು. ಈಗ ಅದು ಏನು ಪ್ರಾಬ್ಲಮ್ ಇಲ್ಲ, ಇಲ್ಲೇ ಪುತ್ತೂರಲ್ಲಿ ಅವರಿಗೆ ಒಳ್ಳೆಯ ರೀತಿಯ ಚಿಕನ್, ಹೈಜೀನ್ ರಿಲೇಟೆಡ್ ಕೈಂಡ್ ಆಫ್ ಚಿಕನ್ ಅವರಿಗೆ ಸಿಗ್ತಾ ಉಂಟು. ಸೊ ಐ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್ ಟು ಅಮಿತಾ ಆ್ಯಂಡ್ ದೀಪಕ್ ಶೆಟ್ಟಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಹೈಜಿನಿಕ್ ಆಗಿರುವಂತಹ ಪ್ಲೇಸ್ನಲ್ಲಿ ಬೆಸ್ಟ್ ಆಗಿರುವಂತಹ ಚಿಕನ್ ಐಟಮ್ಗಳನ್ನು ನೀವು ಟೇಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ವಿಸಿಟ್ ಮಾಡಬೇಕಾಗಿರುವಂಥದ್ದು ಪುತ್ತೂರಿನಲ್ಲಿರುವಂಥ 5 ಸ್ಟಾರ್ಗೆ. ಇಲ್ಲಿ ನಿಮಗೆ ಹೈಜೀನ್ ಆಗಿ ಫುಡ್ಗಳನ್ನು ಸರ್ವ್ ಮಾಡಬೇಕು ಅನ್ನುವಂತಹ ಮುಖ್ಯ ಉದ್ದೇಶ ಇರುವಂಥದ್ದು. ಅದರ ಜೊತೆಗೇ ನಿಮಗೆ ಇಷ್ಟವಾಗುವಂಥ ಫುಡ್ಗಳನ್ನು ಕೂಡ ಸರ್ವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಸೆಲೆಬ್ರೇಷನ್ ಗ್ರ್ಯಾಂಡ್ ಆಗಿ ಆಗಬೇಕು ಅಂತ ಹೇಳಿದರೆ ಜಸ್ಟ್ ಬೇಕಿಗೆ ವಿಸಿಟ್ ಮಾಡಿ, ಅಲ್ಲೇ ಕೇಕ್ ಸಿಗುತ್ತೆ. ಅದರ ಜೊತೆಗೇನೆ ಇನ್ನಷ್ಟು ಬ್ರೈಟ್ ಆಗಬೇಕು, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಇಲ್ಲಿ ಬಂದು ನಿಮ್ಮ ಯಾವುದೇ ಒಂದು ಶುಭ ದಿನವನ್ನು ಸೆಲೆಬ್ರೇಟ್ ಮಾಡ್ಬೋದಾಗಿದೆ. ಅದರ ಜೊತೆಗೇನೆ ಕ್ರಿಸ್ಪಿ ಆಗಿರುವಂತಹ ಚಿಕನ್ ಐಟಮ್ಗಳು ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಯಾವೆಲ್ಲ ಐಟಮ್ಗಳು ಸಿಗುತ್ತೆ ಅಂತ ಕೂಡ ನಾವು ಇದು ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿದ್ವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಿ ಇಲ್ಲಿಂದ ಕ್ರಿಸ್ಪಿ ಆಗಿರುವಂಥ ಟೇಸ್ಟಿ ಆಗಿರುವಂಥ ಚಿಕನನ್ನು ಸವೀರಿ ಅಂತ ಹೇಳ್ತೀವಿ. ಉತ್ತರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಲತೀಶ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.